ವೇತನ ನೀಡಿ ಸಂಬಳ ಕೊಡಿ ಅಂತ ಒತ್ತಾಯಿಸಿದವರನ್ನ ಪ್ರತಿಭಟಿಸಿದವರನ್ನ ಕೆಲಸದಿಂದಲೇ ಕಿತ್ತು ಹಾಕಿದ BR ಶೆಟ್ಟಿ ಆಸ್ಪತ್ರೆ. ಇದು ಉಡುಪಿಯ ಒಂದು ಆಸ್ಪತ್ರೆಯ ಕಳವಳಕಾರಿ ಕತೆ. ಇದು 2 ದಿನಗಳ ಹಿಂದೆ ನಮಗೆ ವೇತನ ನೀಡಿ ಅಂತ ಪ್ರತಿಭಟನೆ ಮಾಡಿದ್ರು ಸಿಬ್ಬಂದಿಗಳು. ಈ ಮಧ್ಯೆ ಶಾಸಕರು ಅಲ್ಲಿಗೆ ಮಧ್ಯಪ್ರವೇಶಿಸಿದ್ರು. ಸರ್ಕಾರ ನೀಡಿದಂಥ 50 ಲಕ್ಷ ರೂಪಾಯಿ ಏನಿದೆ ಅದನ್ನು ನೀವು ಸಿಬ್ಬಂದಿಗಳಿಗೆ ವೇತನ ಕೊಡಿ ಅಂತ ಶಾಸಕರು ಹೇಳಿದರು. ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು ಆಡಳಿತ ಮಂಡಳಿ. ಅದಾದ ಬಳಿಕ 2 ದಿನದಲ್ಲಿ ಮತ್ತೆ ಯಾರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ, ಯಾರು ವೇತನ ನೀಡದಿರುವುದರ ಬಗ್ಗೆ ಸ್ವರ ಎತ್ತಿದ್ದಾರೆ ಅವರನ್ನೇ ಕೆಲಸದಿಂದ ಕಿತ್ತಾಕಿದ್ದಾರೆ BR ಶೆಟ್ಟಿ ಆಸ್ಪತ್ರೆ ಆಡಳಿತ ಮಂಡಳಿ. ಪ್ರಮುಖ ಸಿಬ್ಬಂದಿಗಳಿಗೆ ಗೇಟ್ ಪಾಸನ್ನು ನೀಡಿದ್ದಾರೆ. ಸುಮಾರು 16 ಜನ ಸಿಬ್ಬಂದಿಗಳಿಗೆ ನೋಟಿಸು ನೀಡದೆ ಕೆಲಸದಿಂದ ವಜಾ ಮಾಡಿದೆ ಆಸ್ಪತ್ರೆ. ಕೆಲಸದಿಂದ ತೆಗೆಯಲು ಕಾರಣವೇನು ತಿಳಿಸಿ ಅಂತ ಆಗ್ರಹಿಸಿ ಎಲ್ಲ ಸಿಬ್ಬಂದಿಗಳಿಂದ ಪ್ರತಿಭಟನೆ ನಡೆದಿದೆ. ಕೆಲಸ ಕಳೆದುಕೊಂಡವರ ಬೆಂಬಲಕ್ಕೆ ನಿಂತಿದ್ದಾರೆ ಇತರ ಸಿಬ್ಬಂದಿಗಳು. ಆಸ್ಪತ್ರೆಯ ಮೇಲಧಿಕಾರಿಗಳಿಗೆ ಮುತ್ತಿಗೆಯಾಗಿ ಉತ್ತರ ನೀಡಿ ಎಂದು ಆಗ್ರಹಿಸಿದ್ದಾರೆ ಸಿಬ್ಬಂದಿಗಳು. ಉಡುಪಿ ನಗರ ಪೊಲೀಸರಿಂದ ಮಧ್ಯಪ್ರವೇಶ ಆಗಿದೆ. ಒಂದಷ್ಟು ಮಾತಿನ ಚಕಮಕಿ ನಡೆದಿವೆ. ಜೊತೆಗೆ ಸಿಬ್ಬಂದಿಗಳನ್ನು ಮಾತಿಗೆ ಕರೆದಿದ್ದಾರೆ ಶಾಸಕ ರಘುಪತಿ ಭಟ್ರು. ಒಟ್ಟಾರೆಯಾಗಿ ಆಸ್ಪತ್ರೆಯಲ್ಲಿ ದುಡಿತಿರುವಂತಹ ಸಿಬ್ಬಂದಿಗಳ ಕತೆ ಅಯೋಮಯ ಆಗಿದೆ. ಕಾರಣ ಏನಂದರೆ ಕೆಲವು ತಿಂಗಳಿಂದ ಸಂಬಳ ಬಾಕಿ ಇದೆ. ಒಂದಷ್ಟು ಕಾರಣಗಳನ್ನು ಆಡಳಿತ ಮಂಡಳಿ ಹೇಳ್ತಾ ಇದೆ. ಇದರ ಮಧ್ಯೆ ಶಾಸಕರು ಆಗಮಿಸಿ ಒಂದಷ್ಟು ಸೂಚನೆಗಳನ್ನು ನೀಡಿದರು. ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದರು. ಸರ್ಕಾರ ಪಾವತಿಸಿದಂಥ 50 ಲಕ್ಷ ರೂಪಾಯಿ ಏನಿದೆ ಅದನ್ನು ಸಿಬ್ಬಂದಿಗಳಿಗೆ ಸಂಬಳ ಕೊಡಿ ಅನ್ನುವಂತಹ ನಿರ್ದೇಶನವನ್ನು ನೀಡಿದರು. ಆದರೆ ಇದಕ್ಕೆ ಯಾವುದೋ ಜಗ್ಗದಂತಹ ಆಡಳಿತ ಮಂಡಳಿ 16 ಜನ ಸಿಬ್ಬಂದಿಗಳನ್ನು ಅಮಾನತು ಮಾಡಿದೆ. ಅಂದರೆ ಯಾರು ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದ್ರು ಅವರನ್ನೇ ಕೆಲಸದಿಂದ ತೆಗೆಯುವಂತಹ ಒಂದು ಬಹಳಷ್ಟು ಕಳವಳಕಾರಿಯಾದಂತಹ ಒಂದು ನಡೆಯನ್ನು BR ಶೆಟ್ಟಿ ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಿದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗಿವೆ. ಅನೇಕ ಸಿಬ್ಬಂದಿಗಳು ಆತಂಕಕ್ಕೊಳಗಾಗಿದ್ದಾರೆ. ಕೆಲಸದಿಂದ ಯಾರನ್ನು ತೆಗೆದಿದ್ದಾರೆ ಆ ಸಿಬ್ಬಂದಿಗಳು ಮಾತ್ರ ಅಲ್ಲ, ಅವರಿಗೆ ಇತರ ಸಿಬ್ಬಂದಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾರಣ ನಾಳೆ ಅವರನ್ನು ತೆಗಿಬೋದು ಅನ್ನುವಂಥ ಒಂದು ಆತಂಕ ಉಳಿದ ಸಿಬ್ಬಂದಿಗಳಲ್ಲೂ ಇದೆ. ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನನಗೊಂದು ಮೇಲ್ ಬಂತು, ಟರ್ಮಿನೇಷನ್ ಆಗ್ತಂತೆ ಅಂತ ಹೇಳಿ ಲೆಟ್ರ್ ಬಂತು ನನಗೆ. ಲೆಟ್ರ್ ಅಂತ ಹೇಳಿದರೆ ಮೇಲ್ ಮಾಡಿದವರು ಯಾಕಂತ ಹೇಳಿ ರೀಸನ್ ಕೇಳಿದರೆ COVID-19 ರೀಸನ್ ಕೊಟ್ಟಿದ್ದಾರೆ. ಅದು ವಿದೌಟ್ ಇನ್ಫಾರ್ಮೇಷನ್ ವಿದೌಟ್ ರೀಸನ್ ನನಗೆ ಟರ್ಮಿನೇಷನ್ ಲೆಟ್ರ್ ಹಾಕಿದ್ದಾರೆ. ಮೇಲ್ ಮಾಡಿದ್ದಾರೆ. ಯಾವತ್ತೂ ಸಹ ನಾವು COVID-19 ಒಂದು ದಿನ ಸಹ ವರ್ಕಿಗೆ ನಾವು ಯಾವತ್ತೂ ಸಹ ಅಂದರೆ ಬೆಲೆ ಕೊಟ್ಟು ವರ್ಕ್ ಮಾಡಿದ್ದೇವೆ. ಒಂದು ದಿನ ಸಹ ರಜೆ ಹಾಕದೆ COVID-19 ಟೈಮಲ್ಲಿ ಸಹ ಅಷ್ಟು ಕಷ್ಟಪಟ್ಟು ಸಹ ನಾವು ಡ್ಯೂಟಿ ಮಾಡಿದ್ದೇವೆ. ವರ್ಕ್ ಫ್ರಮ್ ಹೋಮ್ ಇದ್ದವರಿಗೆ ಟರ್ಮಿನೇಷನ್ ಇಲ್ಲ, ನಾವಿಲ್ಲಿ ವರ್ಕ್ ಮಾಡಿದವರಿಗೆ ಟರ್ಮಿನೇಷನ್ ಮಾಡಿದ್ದಾರೆ. ಇದು ನನಗೆ ಯಾಕೆ ಅಂತ ರೀಸನ್ ಕರೆಕ್ಟ್ ಆಗಿ BR ಶೆಟ್ಟಿ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರ ಮಾತನ್ನು ನಾವು ಕೇಳ್ತಾ ಇದ್ದೀವಿ. COVID-19 ಸಂದರ್ಭದಲ್ಲಿ ಸರಿಯಾಗಿ ನೀವು ಕರ್ತವ್ಯ ನಿರ್ವಹಿಸಿಲ್ಲ ಅನ್ನುವ ಕಾರಣವನ್ನು ನೀಡಿ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಈ ಒಂದು ಮೇಲ್ ಅವರಿಗೆ ಬರುತ್ತೆ. ಆದರೆ ಇದು ಕೇವಲ ಇವರೊಬ್ಬರ ಪ್ರಶ್ನೆ ಅಲ್ಲ, ಸುಮಾರು 16 ಜನರಿಗೆ ಇಂಥದ್ದೇ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಕಾರಣ ಏನಂದರೆ ಕೇವಲ COVID-19 ಸಂದರ್ಭದಲ್ಲಿ ನಿರ್ವಹಣೆ ಮಾಡಿಲ್ಲ ಅನ್ನೋದಲ್ಲ, ವೇತನ ನೀಡಿ ಅಂತ ಆಗ್ರಹಿಸಿ ಯಾವತ್ತು ಪ್ರತಿಭಟನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದಂಥ 16 ಜನರನ್ನು ಇದೇ ರೀತಿ ಕೆಲಸದಿಂದ ಕಿತ್ತಾಕಿದ್ದಾರೆ BR ಶೆಟ್ಟಿ ಆಸ್ಪತ್ರೆ ಆಡಳಿತ ಮಂಡಳಿ. ಬಹುಶಃ ಕಳೆದ 1.5 ವರ್ಷದಿಂದ BR ಶೆಟ್ಟಿಯವರ ಒಂದು ಉದ್ದಿಮೆ ವಿಚಾರವಾಗಿ ಒಂದಷ್ಟು ಊಹಾಪೋಹಗಳು ಯಾವಾಗ ಎದ್ದುವೋ ಅದಾದ ಬಳಿಕ ಆಸ್ಪತ್ರೆಯಲ್ಲೂ ಒಂದು ಇದೇ ರೀತಿಯಾದಂಥ ಬೆಳವಣಿಗೆಗಳು ಕಾಣ್ತಾ ಇವೆ. ಇದೇ ಮೊದಲಲ್ಲ, ಇದು 4-5ನೇ ಬಾರಿ ಅಂತ ಕಾಣ್ತಾ ಇದೆ. ಸಿಬ್ಬಂದಿಗಳು ವೇತನಕ್ಕಾಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಹಿಂದೆ ಸ್ಪಂದನ ವಾಹಿನಿಯಲ್ಲೇ ಅದರ ಬಗ್ಗೆ ಒಂದು ಚರ್ಚೆ ನಡೆದಿತ್ತು. ಆಗ ಆಡಳಿತ ಮಂಡಳಿ ಮತ್ತು ಅವರನ್ನು ಗುತ್ತಿಗೆ ಪಡ್ಕೊಂಡವರು ಆಶ್ವಾಸನೆಯನ್ನು ನೀಡಿದರು. ಆ ಬಳಿಕ ಸಂಬಳ ಎಲ್ಲ ಕ್ಲಿಯರ್ ಆಗಿತ್ತು. ಇದೀಗ ಮತ್ತೆ ಕೇವಲ 2 ದಿನದ ಅಂತರದಲ್ಲಿ ಇನ್ನೊಂದು ಪ್ರತಿಭಟನೆ. ಯಾಕಂದರೆ ಕೆಲಸದಿಂದ ತೆಗೆದಿರೋ ಕಾರಣಕ್ಕೆ ಬೇಕಾಗಿ BR ಶೆಟ್ಟಿ ಆಸ್ಪತ್ರೆಯಲ್ಲಿ ಎದುರಿಗೆ ಈಗಾಗಲೇ ಒಂದು ದೊಡ್ಡ ಆಸ್ಪತ್ರೆ ಆಗಬೇಕಿತ್ತು. ಮಣ್ಣೆಲ್ಲಾಗದು ಇಟ್ಟಿದ್ರು, ವರ್ಷಗಳು ಕಳೆದವು. ಅವತ್ತು ಸಿದ್ದರಾಮಯ್ಯ, ರಮೇಶ್ ಕುಮಾರ್ ಇವರ ನೇತೃತ್ವದಲ್ಲಿ ಮಂಜೂರಾಗಿತ್ತು ಇವರಿಗೆ ಆಸ್ಪತ್ರೆ ಕಟ್ಟೋದಕ್ಕೆ. ಅನುಮತಿಯನ್ನು ನೀಡಲಾಗಿತ್ತು.
ಆದ್ರೆ ಒಂದಷ್ಟು ಪ್ರತಿಭಟನೆಗಳು ನಡೆದ್ರು ಮತ್ತೆ ಬಿ ಆರ್ ಶೆಟ್ಟಿ ಅವರಿಗೆ ಆಸ್ಪತ್ರೆ ನಡೆಸುವುದಕ್ಕೆ, ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಅನುಮತಿ ದೊರೆತಿತ್ತು. ಅದೇ ಪ್ರಕಾರ ಕುಸುಮ ಶಮ್ಮು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಇಲ್ಲಿ ನಿರ್ಮಾಣಗೊಂಡಿತ್ತು. ಆದರೆ ಬಿ ಆರ್ ಶೆಟ್ಟಿ ಅವರ ಉದ್ಯಮದ ಒಂದಷ್ಟು ವಿಚಾರಗಳ ನಂತರ ಪ್ರತಿಭಟನೆಗಳು ನಡೆದು ಕೆಲಸದವರಿಗೆ ಸರಿಯಾದ ಸಂಬಳ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಯಾರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಅವರನ್ನೇ ಕೆಲಸದಿಂದ ತೆಗೆದಿರುವಂಥ ಘಟನೆ ನಡೆದಿದೆ. ಸಿಬ್ಬಂದಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರು ಬಹುಶಃ ಮಧ್ಯಪ್ರವೇಶಿಸಬಹುದು, ಇಲ್ಲ ಜಿಲ್ಲಾಧಿಕಾರಿ ಅವರು ಮಧ್ಯಪ್ರವೇಶಿಸಿ ಒಂದಷ್ಟು ಸೂಚನೆಗಳನ್ನು ನೀಡಬಹುದು ಅನ್ನುವಂಥ ವಿಶ್ವಾಸ ಇದೆ. ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ನಾವು ಕೆಲಸ ಮಾಡಿದವರು ಮಾತ್ರ ಅಲ್ಲಿ ನಾವು ಇಷ್ಟು ಕೆಲಸ ಮಾಡಿ ಅಲ್ಲೇ ವರ್ಕ್ ಫ್ರಮ್ ಹೋಮ್ ಅವ್ರು ಎಂತ ಮಾಡಿದ್ರು, ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ವಿತೌಟ್ ಇನ್ಫಾರ್ಮೇಶನ್